ట్రాలీ ట్రోపీ హాయ్ హాయ్ పన హాయ్ గుడ్ మార్నింగ్ ఎంచెల్లారు ಬರ್ಯಾರಾ ಟ್ರೋಲ್ ಟ್ರೋಪಿ ಹಾಯ್ ಗುಡ್ ಮಾರ್ನಿಂಗ್ ಪನಂದುಲ್ಲೇರಲ್ಲ ಹಾಂ ಇರೆಗ್ಲ ಗುಡ್ ಮಾರ್ನಿಂಗ್ ಎಂಚೆಲ್ಲರು ಚಾಪುರ ಪರಿಯರಿ ದಾದ ತಿಂಡಿ ಅಂಚನೆ ಲೈಕ್ ಕೊರ್ಜರ್ನ ಲೈಕ್ ಕೊರ್ಲೆ ಬ್ರೋ ತುಳು ಬರ್ಪುಂಡತಿ ತುಳು ಬರ್ಪುಂಡೆ ಇಲ್ಲರೇ ಬ್ರೋ ಒಂದು ಲೈಕ್ ಕೊರ್ಲೇವಿ ಆಮೇಲೆ ತಗತ್ರಿ ಗುಡ್ ಮಾರ್ನಿಂಗ್ ಹಾಂ ಗುಡ್ ಮಾರ್ನಿಂಗ್ ಇರೇಗಲ್ಲ ಚಾಪರೇರಿ ವೆರಿ ಗುಡ್ ಮಾರ್ನಿಂಗ್ ತಿಂಡಿದಾದೆ ಬರ್ಸಂಡೆ ಅರ ಮೆಸೇಜ್ ಮಾಡ್ತದೆ ಇತ್ತೆ ಪೋದ ಆಪುಂಡಾರ ದೊಡ್ಡ ಮೆಸೇಜ್ ಮಾಡಿ ದೂರ ಪೋಪು ಎಂದು ಗೊತ್ತಾಗ್ಬೇಕು ಎಕ್ಕಳು ಪಿರ ಕ್ವಶನ್ ಕೆನಗ ಆರಿ ಪೂಜೆ ಮೂಲು ಲೈಕ್ ಕೊರ್ ಜನ ಕೊಂಚ ಲೈಕ್ ಕೊರ್ಲಿ ಪಾಪ ಲ್ಯಾಂಗ್ವೇಜ್ ಯಾವುದು ನಿಮ್ದು ನೀವು ಕನ್ನಡವಾ ಸರ್ ಹಾಂ ಕನ್ನಡ 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 ಕಾಫಿ ಕನ್ನಡ ಆಯ್ತಾ ಕನ್ನಡ ಕಾಫಿ ಆಯ್ತಾ ಗುಡ್ ಮಾರ್ನಿಂಗ್ ಸರ್ ಹೇಗಿದ್ದೀರಾ ಮಳೆ ಹೇಗೆ ಉಂಟು ನಿಮ್ಮೂರಲ್ಲಿ ಕನ್ನಡವಾ ನಾವು ಓಕೆ ಕೂಡ ಓಕೆ ಕನ್ನಡವೇ ನಮ್ಮದು ಕಾನಲ್ ಮಾತ್ರ ತುಳು ಲಾಗ್ ತುಳು ಅಲ್ಲಿ ಮಾಡುದು ವೆರಿ ಗುಡ್ ಮಾರ್ನಿಂಗ್ ಬ್ರದರ್ ಓಕೆ ಓಕೆ ಬ್ರದರ್ ಗುಡ್ ನಿಮಗೆ ಮಾರ್ನಿಂಗ್ ಕೂಡ ಗುಡ್ ಮಾರ್ನಿಂಗ್ ಲೈಕ್ ಜಾಯಿನ್ ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಸರ್ ನೀವು ನಿಮ್ದು ಲವ್ ಮಾಡ್ತೀರಾ ಲೈವ್ ಮಾಡ್ತೀರಾ ದೊಡ್ಡ ಅಂತ ರಿಯಾಕ್ಷನ್ ಅಂತ ಸಾಕು ಲೈವ್ ಮಾಡ್ತೀರಾಗೆ ತುಳುಪಾತದ್ದು ಕನ್ನಡ ನೀವು ಹೇಗೆ ಇದ್ದೀರಾ ಹಾ ಕೇಳ್ತಾ ಇದ್ದಾರೆ ಸೂಪರ್ ಬ್ರೋ ತುಳು ಮಾತಾಡಿ ಮಾತಾಡಿ ಕನ್ನಡ ಕೂಡ ಮಿಕ್ಸ್ ಆಗಿ ಅವ್ರು ನೆಗಡ್ತಾ ಇದ್ದಾರೆ ಮಾರೆ ನಾನು ಸ್ವಲ್ಪ ಮಿಸ್ ಆಯ್ತಲ್ಲ ಬಗ್ಗೆ ಹೆಂಚಿನ ಇರ್ನ ಲೈವ್ ಮಾಡ್ತೀರಾ ಲವ್ ಎಲ್ಲ ಮಾಡಲ್ಲ ಅಮ್ಮ ಬೈತಾರೆ ಸಾರಿ ಸರ್ ಲೈವ್ 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 ಅಂತ ಹೇಳಿಕ್ಕೆ ಅದು ಸ್ವಲ್ಪ ಮಿಸ್ ಆಯ್ತು ಇಲ್ವಾ ಮಾಡುದಿಲ್ವಾ ನಿಮಗೆ ವಿಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಹೌದಾ ಸರ್ ಏನು ಜಾಬ್ ಉಂಟಾ ವರ್ಕ್ ಮಾಡ್ತಿದ್ದೀರಾ ಯೂಟ್ಯೂಬ್ ಚಾನೆಲ್ ಇದ್ದೇ ನಂದು ಹೌದಾ ನೀವು ವಿಡಿಯೋ ಹಾಕುದಿಲ್ವಾ
రెడ్ ಚಾನೆಲ್ ಲೈವ್ ಇಟ್ಲ ಅಂತಿದ್ದೀನ ವಿಡಿಯೋ ಹಾಕ್ತೀನಿ ನೋಡಿ ಬಂದಲ್ಲೇರು. ಈ ಚಾನೆಲ್ ಓಪನ್ ಮಾಡಿ 1 ಮಂತ್ಗೆ ಮೊನೋ ಆಯಿತು ನಂದು. ಹೌದಾ ಸರ್? 1 ಮಂತ್ಗೆ ಮೊನೋ ಆಯಿತಾ? ವಾಚ್ ಅವರ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಯಿತು ಸರ್ 1 ಮಂತಿಗೆ. ಹೌದು ಬ್ರದರ್ ಅಂತ ಹೇಳ್ತಿದ್ದಾರೆ. 20 ದಿನಕ್ಕೆ ವಾಚ್ ಅವರ್ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿತ್ತು. ಭಯಂಕರ ಮಾರೆ ನೀವು. ಸೂಪರ್ ಬ್ರೋ ನೀವು. ಮತ್ತೆ ವಿಡಿಯೋ ಎಡಿಟಿಂಗ್ ಮಾಡ್ಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಹೇಳಿದ್ರಿ. ನಿಮ್ದು ಗಿಫ್ಟ್ ಕೊಟ್ಟಿರ್ಬೇಕು, ನಾವು ಕೊಟ್ಟಿದ್ದೆ. ನೀವು ಬೇರೆ ಯಾರ್ದೋ ಲೈವ್ ಅಲ್ಲಿ ಕೊಟ್ಟಿರ್ಬೇಕು. ನಿಮ್ಗೆ ಬ್ಲೂ ಕೊಟ್ಟಿದ್ದೇನೆ ಸರ್. ನಿಮ್ಮದು ಯಾವ ಊರು ಕೇಳ್ತಿದ್ದು? ನಮ್ಮದು ಉಡುಪಿ ಕಾರ್ಕಳ ಅಂತ. ನಿಮ್ದು ಯಾವ ಊರು? ಥ್ಯಾಂಕ್ಸ್. ಟೈಮ್ ಸಿಕ್ಕಾಗ ವಿಡಿಯೋ ಮಾಡ್ತೀನಿ. ಹೌದಾ ಸರ್? ನಳಿನಿ ಅಕ್ಕ ಬಂದರು. ನಿಮ್ಮ ಮುಖ ತೋರಿಸಿ ಮಾತಾಡಿ ಬ್ರದರ್. ಮುಖ ಈಗ ತೋರಿಸ್ತೇನೆ ಈಗ ನೋಡಿ, ಸ್ವಲ್ಪ ನಿಲ್ಲಿ. ಕನೆಕ್ಟ್ ಟ್ರೋಲಿ ಟ್ರೋಫಿ ಯಾರ ಲೈವ್ಗೆ ಜಾಸ್ತಿ ಹೋಗಲ್ಲ? ನೀವು ಯಾರ ಲೈವ್ಗೆ ಹೋಗೋದಿಲ್ವಾ ಸರ್? ನಿಮ್ಮದೂರು ತುಮಕೂರು. ತುಮಕೂರು. ನಿನ್ನೆ ಒಬ್ರು ಬಂದಿದ್ರು ತುಮಕೂರು ಅವರು. ಯಾರಂದ್ರೆ ಹರೀಶ್ MG ಅಂತ, ತುಮಕೂರು ಅಂತೆ ಅವ್ರದ್ದು. ನಿನ್ನೆ ನೈಟ್ ಬಂದಿದ್ರು. ನಳಿನಿ ಅಕ್ಕ ಇರೇ ಬ್ಲೂ ಕೊರಡೆ ಚಾನಲ್ ಉಂಡಕ್ತಾರ್ನ ಯಾವಾಗ ಈ ತುಳುಟೆ ಬರ್ತೀರ ಮಾರ ಇದ್ದಿ. ಅರೆ ಟ್ರೋಲಿ ತಾರೆ ತುಳು ಬರ್ಬು ಅಂಜ ಕನ್ನಡ ಬರ್ತೀರ ಎರಡ ಕನೆಕ್ಟ್ ಆಗದಿದ್ರೆ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಯಾನ್ ಸೂಪರ್. ಎಲ್ಲ ವಿಡಿಯೋಗೆ ಎಲ್ಲ ಟಿಪ್ಸ್ ಸರಿಗೆ ಹಾಕಿದರೆ ಯೂಟ್ಯೂಬ್ನವರೇ ನಮ್ಮ ವಿಡಿಯೋ ಗ್ರೋತ್ ಮಾಡ್ತಾರೆ. ಹೌದಾ ಸರ್? ಸೂಪರ್ ಐಡಿ ಕೊಟ್ಟೈತಿ. ಸೂಪರ್ ನಿಮ್ಮ ಚಾನೆಲ್. ವಿಡಿಯೋ ನೋಡಿದ್ದೇನೆ ಅಂತ ಗೊತ್ತಿಲ್ಲ ನಾನು. ನಮ್ದು ಧರ್ಮಸ್ಥಳ, ನೀರಿನ ಊರು ಕೇಂಡೇನೆ ಅಂದೆ ನಳಿನಿ ಅಕ್ಕ. ಟ್ರೋಲಿ ಟ್ರೋಫಿ ಅವರು ಹೋಗಲ್ಲ ಜಾಸ್ತಿ ಲೈವಿಗೆ ನಾನು. ಹೌದಾ ಸರ್? ಕನೆಕ್ಟ್ ಆಗಿ ಒಬ್ರಿಗೊಬ್ರು. నీకు బ్లూ పొరిచాయా నళిని అక్క? ಬ್ಲೂ ಬರ್ಚಾ? ಟ್ರೋಲಿ ಟ್ರೋಫಿ. ಅಯ್ಯೋ ಲೈವ್ನಲ್ಲಿ ಕನೆಕ್ಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ಬಾರ್ದು ರೀ. ಹೌದು, ಅದು ಸಬ್ಸ್ಕ್ರೈಬ್ ಮಾಡಿದ್ರು ಕೂಡ ಒಮ್ಮೊಮ್ಮೆ ಲೆಸ್ ಆಗ್ತದೆ. ಅವರು ವಿಡಿಯೋ ನೋಡೋದೇನು ಸಬ್ ಕೊಟ್ರೆ ಲೆಸ್ ಆಗ್ತದಂತೆ. ಗೊತ್ತಿಲ್ಲ ನಂಗೆ, ನಾನು ಕೇಳಿದ್ದು. ಒಬ್ರು ಹೇಳ್ತಾರೆ ಲೈವ್ ಹೋದಾಗ. ಶ್ರೀ ಮಂಜುನಾಥ ಟ್ರೋಲಿ. ಧರ್ಮಸ್ಥಳ ಅಲೆ ನಳಿನಿ ಅಕ್ಕ. ಧರ್ಮಸ್ಥಳ ಬಂದಾಗ ಶ್ರೀ ಮಂಜುನಾಥ ಬಂದಿಲ್ಲ. ಅಗಲೇ ಬ್ಲೂ ಬರ್ಚಿಕೆ ನಳಿನಿ ಆದರ್ಶ್ ಅವರು ಧರ್ಮಸ್ಥಳದವರು. ಅವರಿಗೆ ಕನೆಕ್ಟ್ ಆಗದಿದ್ದು. ಉಡುಪಿಗೆ ಬಂದಿದ್ರಾ ಸರ್ ನೀವು?
ನಳಿನಿ ಅಕ್ಕ ದೂರ ಬಯರಿಗೆ ಬ್ಲೂ ಕೊರ್ಲಿ ಬ್ಲೂ ಬರ್ಚಿಗೆ ನಿಮ್ಮ ಲ್ಯಾಂಗ್ವೇಜ್ ಒಂಥರ ಚಂದ ಇದೆ ಆದರೆ ನನಗೆ ಅರ್ಥ ಆಗಲ್ಲ. ನೀವು ಲೈವ್ಗೆ ಬನ್ನಿ, ನಿಮಗೆ ಮತ್ತೆ ಕಲಿಸಿಕೊಡುವ. ಲವ್ ಇಲ್ಲ, ಉಡುಪಿಗೆ ಬಂದಿಲ್ಲ. ಇಲ್ಲ, ಬಂದಿಲ್ವಾ? ತುಳು ಮಾತಾಡಿ ಮಾತಾಡಿ ಕನ್ನಡ ಕೂಡ ನಮಗೆ ತುಳು ಮಾತಾಡಿ ಮಾತಾಡಿ ಒಟ್ಟಿ ಮಿಕ್ಸ್ ಆಗ್ತದೆ. ಧರ್ಮಸ್ಥಳ ಕುಕ್ಕೆಗೆ ಬಂದಿದ್ದೀನಿ. ಹೌದಾ ಸರ್? ನಮ್ಮ ರಿಲೇಷನ್ ಕೂಡ ಇದೆಲ್ಲ ಫೇಮಸ್ ಅಲ್ವಾ, ಧರ್ಮಸ್ಥಳ ಕುಕ್ಕೆ ಎಲ್ಲ ರಿಲೇಷನ್ ಫೇಮಸ್ ಇದ್ದಾರೆ ಟೆಂಪಲ್. ಕೂಡ ಅಲ್ಲಿ ಧರ್ಮಸ್ಥಳದಲ್ಲಿ ಇದ್ದಾರೆ, ಸುಬ್ರಹ್ಮಣ್ಯದಲ್ಲಿ ಕೂಡ ಇದ್ದಾರೆ. ಲೈಕ್ ಯಾರು ಕೊಡಲಿಲ್ಲ ಅವರೇ, ಒಂದು ಲೈಕ್ ಕೊಡಿ. ನಳಿನಕ್ಕ ಲೈಕ್ ಕೊಡಿ. ಬ್ರೋ ಲೈಕ್ ಕೊಟ್ರಾ? ಇವರದು ಕಾಮಿಡಿ, ಲವ್ಗೆ ಬರಕ್ಕೆ ಟೈಮ್ ಇಲ್ಲ ಅಂತೆ. ನೀವು ಕಾಮಿಡಿ ಮಾಡ್ತೀರಿ ಸರ್. ಲೈವ್ ಹೋಗಿ ಲವ್ ಆಗಿದೆ ಅದು. ಲೈಕ್ ಡನ್, ಥ್ಯಾಂಕ್ ಯು ಬ್ರದರ್. ನಳಿನಕ್ಕ ಲೈಕ್ ಕೊರ್ಲೆ ಒಡೆಬಾರು నాకు బ్లూ కోరడ్ ఉంది ఎంగ దూరపోయేది ఉల్లారా అయితే నన్ను మెసేజ్ పడలే బ్లూ కోర్ కనిక్లేవా ನಳಿನಿ ಉಲ್ಲನಾ? ಥ್ಯಾಂಕ್ ಯು ಟ್ರೋಲ್ ಟ್ರೋಪಿ ಅವರೇ. ಹೌದು ಸರ್, ಸ್ವಲ್ಪ ಕಾಮಿಡಿ ಅದು ಕೂಡ ನಮಗೆ ಕೂಡ ಒಳ್ಳೇದು. ಕಾಮಿಡಿ ಇದ್ರೆ ನಾವು ಕೂಡ ಕಾಮಿಡಿ ಮಾಡುದು. ಕಾಮಿಡಿ ಆದ್ರೆ ಚಂದ ಅಲ್ಲ. ಕಾಮಿಡಿ ಮಾಡಬೇಕು, ಒಳ್ಳೇದು. ನೆಗಡಬೇಕು, ಒಳ್ಳೇದು ಆರೋಗ್ಯಕ್ಕೆ. ನಳಿನಕ್ಕ ಉಲ್ಲರೆ ಅಂಚ ಬಂಡ ದಾದೆ ಗೊತ್ತಾಯ್ಜಿ. ಎಂಚ ಬಂಡ ನಳಿನಕ್ಕ ನನ್ನ ವಿಡಿಯೋನು ಕಾಮಿಡಿ. ಹೌದಾ? ಯಾಕ್ಲೆ ಬ್ಲೂ ಕೊರ್ಲಿ ವಿಡಿಯೋ ಕಾಮಿಡಿ. ಯಾಕ್ಲೆ ಬ್ಲೂ ಕೊರ್ಲಿ ನಳಿನಗ್ಲಿ ನಳಿನಕ್ಕ ದಾದ ಅಂಚ ಬಂಡ ಗೊತ್ತಾಯ್ಜಿ ಬಂಡ. ಬ್ಲೂ ಕೊರ್ಲಿ ಟ್ರೋಲ್ ಟ್ರೋಪಿ ಅವರೇ ಮಾತಾಡಿ. ಯಾಕ್ಲೆ ಬ್ಲೂ ಕೊರ್ಲಿ. ತುಮಕೂರಲ್ಲಿ ಮಳೆ ಉಂಟಾ? ನಮ್ಮ ಕಡೆ ಈಗ ಕಡಿಮೆ ಆಗಿದೆ. ನಳಿನಕ್ಕ ಉಲ್ಲಾರಾ ದಾದ ಗೊತ್ತಾಯ್ಜಿರ? ಬ್ಲೂ ಕೊರ್ಲಿ ಆರ್ ಪಾತಿರ್ವೇರು ಬ್ಲೂ ಪಂಡ ಗೊತ್ತಾಯ್ಜಾ? ಮೋಡ ಇದೆ. ನಮ್ಮಾಚೆ ಕೂಡ ಮೋಡ ಇದೆ, ಮಳೆ ನಮ್ಮಾಚೆ ಕೂಡ ಮೋಡ ಉಂಟು, ಮಳೆ ಉಂಟು. ಈಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಬಿಸಿಲುಂಟು, ಒಮ್ಮೆ ಬಿಸಿಲು ಬರ್ತದೆ, ಮಳೆ ಬರ್ತದೆ. ಧನು ಮೈ ನೇಮ್. ನಿಮ್ಮ ಹೆಸರು ಧನುವಾ? ಯುವರ್ ನೇಮ್? ನಂದು ನೇಮ್ ಸುರೇಂದ್ರ ಅಂತ, ಮತ್ತೆ ಮಿಸ್ಸಸ್ ಇಸ್ ಭವ್ಯ. ನಮ್ಮ ಚಾನಲ್ ಹೆಸರು ಮಗನ ಹೆಸರು ಮುದ್ದಿನಿಂದ ಕರೆಯುವುದು ಅಪ್ಪು ಅಂತ. ನಮ್ಮ ಕಡೆನೂ ಹಂಗೆ ಮಳೆ, ನಿಮ್ಮ ಕಡೆ ಹಂಗೆ. ಓಕೆ ಓಕೆ ಹೇಳ್ತಿದ್ದಾರೆ. ನಳಿನಕ್ಕ ಉಲ್ಲಾರಾ ಅರೆ ಬ್ಲೂ ಕೊರ್ಜರ್ ಆರ ಹೈಟ್ ಹಿಡಿದಾದ ಅಂಕಲ್ ಪಾತಿರ್ನ ಕೇನೊಂದುಲ್ಲೇರ ಅಂದು ಗುದಾಲ ನೆರ್ಪೇರ ಎಂಚಿನ ಬ್ಲೂ ಕೊರ್ಲಿ ಯಾರಿಗೆ ನಳಿನಿ ವಿಡಿಯೋ ಪಾಡಿಯಾ ನೈನಿ? ಟ್ರೋಲ್ ಟ್ರೋಪಿ ಅವ್ರು ಏನು ತಿಂಡಿ ನಿಮಗೆ? ಡೈಲಿ ಪಾಡೊಂದಿಪ್ಪಲ ವಿಡಿಯೋ. ಸುರೇಂದ್ರ ಭವ್ಯ, ಸರಿ, ಓಕೆ ಡನ್. ಥ್ಯಾಂಕ್ ಯು. ನಳಿನಿ ಉಲ್ಲನಾ? ಧನು ಅವ್ರು ಏನು ತಿಂಡಿ ನಿಮಗೆ? ಅಲ್ಲಿ ಪೋಯಿಲ್ಲ ಅಂದೆ ಅಲ್ಲಿ ಬ್ಲೂ ಕೊರ್ಜರ್ ಬಂಡದ್ದು ಬೇಜೆಡ್ ಪೋಯಿಲ್ಲ. ಟಿಫಿನ್ ಇನ್ನೂ ಆಗಿಲ್ವಾ? ಇಷ್ಟು ಲೇಟ್? ನಿಮ್ದು ಲೇಟಾ ಟಿಫಿನ್? ನಿಮ್ದು ಆಯ್ತಾ? ನಮ್ದು ಆಯ್ತು. ನಮ್ದು ಚಾ ಎಲ್ಲ ಆಯ್ತು, ತಿಂಡಿ ಇಲ್ಲ ಇನ್ನು. ಮತ್ತೆ ಊಟ ತಿಂಡಿ ಸಂಜೆಗೆ ನಮ್ದು ಮಾಡ್ಬೇಕು ಇವಾಗ. ಹೌದಾ? ತಿಂಡಿ ಮಾಡಿ ಗಟ್ಟಿಯಾಗಿ ತಿನ್ನಿ, ಹೊಟ್ಟೆ ತುಂಬ ತಿನ್ನಿ. ತುಮಕೂರು ತುಂಬ ದೂರ ಅಲ್ಲ ನಮಗೆ, ಉಡುಪಿ ತುಮಕೂರು. ಮೂಡೆ ಸಾಂಬಾರು. ಹೌದಾ? ಮೂಡೆ ಸಾಂಬಾರ? ಇದು ಮೂಡೆ ಸಾಂಬಾರು ಅಂತ ಹಾಕಿದ್ದಾರೆ. ಮೂಡೆ ಸಾಂಬಾರು ತಿಂಡಿ ಮೂಡೇನಾ ಅಥವಾ ಸಾಂಬಾರು ಮೂಡೇನಾ? ಆಗಲ್ಲ ಅಂತ ಏನೋ ಒಂಥರ ಗೊತ್ತಿದೆ.
ಹೇಮಲತಾಕ ಇದ್ದೀರಾ ಆರೊಂಜಿ ಮೆಸೇಜ್ ಪಾಡಿಯರು ಬೊಕ ಪೋಪುನೆ ಒಂಜಿ ರಟ್ಟದ ಕೈದ್ ಗುಡ್ ಮಾರ್ನಿಂಗ್ ಪಂದೆರ್ ಪೋಯೆರೆ ಸೀದಾ. ಮುದ್ದೆ ಸಾಂಬಾರ್ ಮುದ್ದೆ ಸಾಂಬಾರ್ ರಾಗಿ ನಮ್ಗೆ. ಮುದ್ದೆನಾ? ರಾಗಿ ಮುದ್ದೆ. ರಾಗಿ ಮುದ್ದೆ. ಅದೆಲ್ಲ ನಗಡ್ತಿದ್ದಾರೆ ಅವರು. ಅದೆಲ್ಲ ತಿಂದು ತಿಂದು ನಮ್ಗೆ ಗೊತ್ತಿಲ್ಲ, ಊರಲ್ಲೆಲ್ಲ ತಿನ್ನುದಿಲ್ಲ. ಮುದ್ದೆ ಮುದ್ದೆ ಗೊತ್ತಾಯ್ತು ಸರ್ ಧನು ಅವರೇ ಗೊತ್ತಾಯ್ತು. ನಮ್ಮೂರಲ್ಲಿ ಅದು ಅದೆಲ್ಲ ಸಿಗ್ತದೆ ಇಲ್ಲಿ ಪೇಟೆಯಲ್ಲಿ ಸಿಗ್ತದೆ ಅದು. ಕಾರ್ಕಳ, ಉಡುಪಿ ಆಲೆನ ಸಿಗ್ತದೆ. ರಾಗಿ ಮುದ್ದೆ ಹೌದು, ರಾಗಿ ನಮ್ಗೆಲ್ಲ ಮುದ್ದೆ ತಿಂದು ಮತ್ತೆ ಗೊತ್ತಿಲ್ಲ. ಚಿಕನ್ ಸಾರು ಒಳ್ಳೇದಾಗ್ತದೆ. ನೀವ್ ತಿಂದ್ರಾ? ನಾನು ತಿಂದಿದ್ದೇನೆ. ಹೌದಾ, ನಾ ತಿನ್ಲಿಲ್ಲ, ನಂಗೆ ಗೊತ್ತಿಲ್ಲ. ಕಾರ್ಕಳದಲ್ಲಿ ಸಿಗ್ತದೆ, ಸಾಯಂಕಾಲ ಎಲ್ಲ ಸಿಗ್ತದೆ. ಸಾಯಂಕಾಲ ಹೋದ್ರೆ ಓಕೆ. ನಳಿನಿಯಕ್ಕ ಪೋಯರಾನ್ ನಳಿನಿ ಇತ್ತಂಡ ಮೆಸೆ ಮಲ್ಪು ಬ್ಲೂ ಕೋರ್ ಕಾರ್ ಬ್ಲೂ ಕೋರ್ ಜಿದ್ ಪೋಯಲ್ಲ ಅಂದ ಅಲ್ಲಿ ಬ್ಲೂ ಕೋರ್ಲೇ ಅಲ್ಲಿ ಪಾಪ. ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿದ್ದೀನಿ, ಫ್ರೀ ಆದಾಗ ವಿಡಿಯೋ ನೋಡ್ತೀನಿ. ಓಕೆ ಸರ್, ಓಕೆ ಧನು ಅವರೇ, ಥ್ಯಾಂಕ್ ಯು. ನಿಮ್ಮದು ಕೂಡ ವಿಡಿಯೋ ನೋಡ್ತೇವೆ. ತುಂಬ ಫ್ರೀ ಇದ್ದಾಗ ಲೈವ್ ಬರ್ತೀನಿ. ಓಕೆ, ಥ್ಯಾಂಕ್ ಯು. ಲೈವ್ ಜಾಯಿನ್ ಆದಕ್ಕೆ ತುಂಬ 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 ಧನ್ಯವಾದಗಳು. ಪಕ್ಕ ತುಂಬ ತುಂಬಲ್ಲ ಚವನೊಚ್ಚಿ ಆಯ್ತು ಪಾತೆ. ನಾನು ನಿನ್ನೆ ಒಬ್ರಿಗೆ ಕೂಡ ಹಾಗೆ ಹೇಳಿದ್ದೇನೆ ಮಾರೆ, ಲವ್ ಅಂತ ಲೈವ್ ಅಂತ. ಲೈವ್ ಹೋಗಿ ಲವ್ ಆಗಿದೆ ಅದು. ಮಿಸ್ಟಿಕ್ ಅದೆಲ್ಲ ಮಿಸ್ಟಿಕ್ ಮಾಡಬಾರ್ದು, ಫ್ಲೋ ಅಲ್ಲಿ ಹೇಳಬೇಕು ಅವರಿಗೆ. ಒಂದು ವಿಡಿಯೋ ನೋಡಿ ಬರ್ತೀನಿ. ಏನು ನಿಮ್ಮದು? ಓಕೆ ಓಕೆ ಸರ್, ಇರಿ. ಒಂದು ವಿಡಿಯೋ ನೋಡಿ ಬರ್ತೀನಿ, ಇರಿ. ನಿಮ್ಮದು ನಮ್ಮದು ಅದು ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ ಸರ್, ತುಳು ಅಲ್ಲ. ಕನ್ನಡದಲ್ಲಿ ಒಂದು ವಿಡಿಯೋ ಕೂಡ ಇಲ್ಲ. ಎರಡು ಚಾನಲ್ ಮೇಂಟೈನ್ ಮಾಡಲಿಕ್ಕೆ ತುಂಬ ಕಷ್ಟ. ನೋಡಿ ಸಪೋರ್ಟ್ ಮಾಡುವ. ನೋಡಿ ನಿಮ್ಮದು ವಿಡಿಯೋ ಕೂಡ ನೋಡುವ. ನಾವು ಲೈವ್ ಹೆಂಡ್ ಮಾಡಿದ ತಕ್ಷಣ ಹೆಂಡ್ ನಳಿನಿ ಇಲ್ಲನಾ ಅಲ್ಲ ಇದು ಬ್ಲೂ ಕೋರ್ ಕೋಪ ಪೋಯಲ್ಲ ಇದು ಬ್ಲೂ ಕೋರ ಕಲ್ತಾರಂತ ಗೊತ್ತದಂತ. ಧನು ಅವರೇ, ವಿಡಿಯೋ ನೋಡಿ ಒಂದು ಕಮೆಂಟ್ ಮಾಡಿ, ಆಗ ನಿಮ್ಮ ಚಾನೆಲ್ ಸಿಗ್ತದೆ ನಮಗೆ. ನಾಲ್ಕು ಜನ ಐಡಲ್ ಇದ್ದೀರಾ, ಕಮೆಂಟ್ ಮಾಡಿ, ಮಾತಾಡಿ. ವಡೆ ವಿಡಿಯೋ ನೋಡಿದೆ, ತುಂಬಾ ಚೆನ್ನಾಗಿದೆ. ಕೆಂಬುಡೆ ವಡೆ. ವಡೆ ನೋಡಿ ಒಂದು ಕಮೆಂಟ್ ಮಾಡಿ, ನಿಮ್ಮ ವಿಡಿಯೋ ನೋಡ್ಲಿಕ್ಕೆ ಸುಲಭ ಆಗ್ತದೆ ನಿಮಗೆ. ಹೌದೌದು, ನಮ್ಗೆ ನಿಮ್ ಚಾನಲ್ ಸಿಗ್ತದೆ ಆವಾಗ. ವಾಯ್ಸ್ ಚೆನ್ನಾಗಿದೆ ವಾಯ್ಸ್, ನಮ್ಗೇನು ಚೆನ್ನಾಗಿಲ್ಲ. ಕಮೆಂಟ್ ಹಾಕಿದೆ. ಓಕೆ 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 ಧನು ಅವರೇ, ಥ್ಯಾಂಕ್ ಯು ಬ್ರೋ. ಮತ್ತೆ ನಿಮ್ಮೂರಲ್ಲಿ ಏನು ವಿಶೇಷ ಇದೆ? ವಿಡಿಯೋಗೆ ಸ್ವಲ್ಪ ಟಿಪ್ಸ್ ಸರಿ ಮಾಡ್ಕೊಳ್ಳಿ. ಓಕೆ 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 ಬ್ರೋ. ಹೇಗೆ ಮಾಡಬೇಕು ಧನು ಅವರೇ, ಯಾವ ರೀತಿ ಎಲ್ಲ ಹೇಳಿ, ನಿಮಗೆ ಗೊತ್ತಿದ್ರೆ ನಾವು ಅದನ್ನು ಸರಿ ಮಾಡುವ. ಏನಾದರೂ ಚೇಂಜಸ್ ಇದ್ರೆ ಮಾಡೋದಾದ್ರೆ ಗೊತ್ತಿದ್ರೆ ಹೇಳಿ. ಡಿಸ್ಕ್ರಿಪ್ಷನ್ನಲ್ಲಿ YT ಸ್ಟುಡಿಯೋ ಆ್ಯಪ್ನಲ್ಲಿ ವಿಡಿಯೋ ನಾವು ಅಪ್ಲೋಡ್ ಮಾಡುವಾಗ ಯೂಟ್ಯೂಬಲ್ಲಿ ಮಾಡಬೇಕಾ YT ಸ್ಟುಡಿಯೋಗೆ ಮಾಡಬೇಕಾ ಧನು ಅವರೇ? ಚೇಂಜ್ ಮಾಡಬೇಕು ನೀವು. ತುಂಬ ಇದೆ ಚೇಂಜ್ ಮಾಡ್ತಾರೆ, ತುಂಬ ಒಂದಿಲ್ಲ. ಅದೇ ನಾವು ಎಷ್ಟೋ ಒಂದು 5 ತಿಂಗಳು ಆಯ್ತು 5 ಮಂತ್ ಆಯಿತು ಚಾನೆಲ್ ಸ್ಟಾರ್ಟ್ ಮಾಡಿ. ಅದು ಇನ್ನೂ ಏನೋ ಕರೆಕ್ಟ್ ಏನು ಗೊತ್ತಿಲ್ಲ.
ಹೇಳಿ ಬ್ರೋ, ನಿಮ್ಗೆ ಗೊತ್ತಿದ್ರೆ ಹೇಳಿ, ನಮ್ಗೆ ನಾವು ಹೆಲ್ಪ್ ಆಗ್ತದೆ. ಹೇಗೆ ನಮ್ಮ ಮಾಡ್ತೇವೆ ಹಾಗೆ ಮಾಡ್ಕೊಂಡು ಹೋಗಿದ್ದೇವೆ. ಅದು ಕರೆಕ್ಟ್ ಗೊತ್ತಿಲ್ಲ, ಏನಾದರೂ ರೂಲ್ಸು ಯಾವ ರೀತಿ ಮಾಡಬೇಕು ಹಾಗೆ. ಹ್ಮ್ ಯೂಟ್ಯೂಬ್ ಬಗ್ಗೆ, ವಿಡಿಯೋ ಬಗ್ಗೆ ಟಿಪ್ಸ್ ಲೈವ್ನಲ್ಲಿ ಹೇಳೋಂಗಿಲ್ಲ ಬ್ರದರ್. ಹೇಳಿದರೆ ನಿಮ್ಮ ಚಾನೆಲ್ಗೂ ತೊಂದರೆ. ಓಕೆ ಓಕೆ ಸರ್ ಓಕೆ ಓಕೆ. ಧನು ಅವರೇ, ಅದೌದು ಹೇಳ್ಬಾರ್ದಲ್ಲ, ಎರಡೂ ಚಾನೆಲ್ ಅವರಿಗೆ ತೊಂದರೆ ಆಗ್ತದೆ. ಬೇಕಾದ್ರೆ ಕಾಂಟ್ಯಾಕ್ಟ್ ಡೀಟೇಲ್ ನೀವು. ಅದು ಹೌದು. ಆಯ್ತು, ನೀವು ವಿಡಿಯೋ ಮಂದರಿಗೆ ಏನು ಓ ಅದು ನೀವಾದರೆ ಮುಂಚೆ ಮಾಡಿದ್ರಲ್ಲ, ನಿಮಗೆಲ್ಲ ರೂಲ್ಸ್ ಎಲ್ಲ ಬರುತ್ತೆ, ನಮಗೆ ಅಷ್ಟು ಗೊತ್ತಿಲ್ಲ ಅದು. ತೊಂದರೆ ಇಲ್ಲ ಅಂದರೆ ಇನ್ಸ್ಟಾಗ್ರಾಮ್ ಇದ್ದರೆ ಮೆಸೇಜ್ ಮಾಡಿ ಬ್ರದರ್, ನನಗೆ ಗೊತ್ತಿರೋದು ಹೇಳ್ತೀನಿ. ಇವನೊಂದಲ್ಲೇ ಇನ್ಸ್ಟಾಗ್ರಾಮಲ್ಲಿ. ಓಕೆ, ಇನ್ಸ್ಟಾಗ್ರಾಮಲ್ಲಿ ಹೇಗುಂಟು ನಿಮ್ಮ ಇದು ಧನು ಅಂತಲೇ ಉಂಟಾ ಸರ್? ಇನ್ನೊಂದು ಚಾನೆಲ್ನಲ್ಲಿ 69K ಸಬ್ಸ್ಕ್ರೈಬ್ ಇದ್ದಾರೆ ಬ್ರದರ್. ಒಬ್ಬ ನೀವು ಫುಲ್ಲು ಸ್ಪೀಡ್ ಇದ್ದೀರಾ ನೀವು. ಇನ್ನೊಂದು ಚಾನಲ್ ಯಾವ್ದು ನಿಮ್ದು, ಹೆಸರೇನು? ನೀವು 2 ಚಾನಲ್ ಮೇಂಟೈನ್ ಮಾಡ್ತೀರಲ್ಲ ಮಾರ್ರೆ, ಭಯಂಕರ ಇದ್ದೀರಿ ನೀವು. ನಮಗೊಂದು ಚಾನೆಲ್ ಇದೆ, ಅದು ಏನು ಗೊತ್ತಿಲ್ಲ ಕರೆಕ್ಟ್. ಲೈವ್ ಕೂಡ ಮಾಡಲಿಕ್ಕೆ ಗೊತ್ತಿರಲಿಲ್ಲ, ಒಂದು 2-3 ದಿವಸದಿಂದ. ಈಗ ಬ್ಲೂ ಕೊಡಲಿಕ್ಕೆ ಕೂಡ ಗೊತ್ತಿರಲಿಲ್ಲ. ನಾನೊಂದು ಹೀಗೆ ಕೊಡೋದಂತ ಒಂದು ಮಾಡಿ ಕಟ್ಟೆ, ಬ್ಲೂ ಬರ್ತದ ನೋಡುವಂತ ಬಂತು. ನಾನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ನೋಡಿ, ID ನೇಮ್. ಓಕೆ 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 ಧನು ಅವರೇ. ಲೈವ್ ವೇಸ್ಟ್ ಆಗೋಕ್ಕೆ ನಾನು ಮಾಡಲ್ಲ. ಲೈವ್ ವೇಸ್ಟ್ ಅದಕ್ಕೆ ನಾನು ಅದೌದು, ಲೈವ್ ಮಾಡಿದರೆ ಅಷ್ಟೇನು ವಾಚ್ ಅವರು ಇಲ್ಲಲ್ಲ. ಕೆಲವರು ಅದರಲ್ಲೇ ಇರ್ತಾರೆ, ಒಂದು ಲೈವ್ ಮಾಡ್ಕೊಂಡೇ ಇರ್ತಾರೆ. ಓ 9 ಸರಿ ಪೇಮೆಂಟ್ ತಗೊಂಡ ಇದ್ದೀನಿ ಬ್ರದರ್ ಯೂಟ್ಯೂಬಿಂದ. ಹೌದಾ ಸರ್? ಗಾಡ್ ಬ್ಲೆಸ್ ಯು, ಕಂಗ್ರ್ಯಾಚುಲೇಷನ್. ಒಳ್ಳೇದು ಮಾಡಿ, ಇನ್ನೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ವಿಡಿಯೋ ಹಾಕಿ ಇನ್ನೂ ಕೂಡ ಗ್ರೋತ್ ಮುಂದೆ ಮುಂದೆ ಹೋಗಿ ನೀವು ಯೂಟ್ಯೂಬಲ್ಲಿ. ನಮಗೂ ಕೂಡ ಹೆಲ್ಪು, ನೀವು ಮೈಂಟೈನ್ ಮಾಡ್ಕೊಂಡು ಹೋಗಿ. ಇವತ್ತು ಫ್ರೀ ಇದೆ, ಅದಕ್ಕೆ ನಿಮ್ಮ ಲೈವ್ಗೆ ಜಾಯ್ನ್ ಆಗಿ. ಓಕೆ ಸರ್, ಥ್ಯಾಂಕ್ ಯು. ಅದು ತಿಂಗಳು ಪೇಮೆಂಟ್ ಸಿಗ್ತಾ ಉಂಟಾ ನಿಮಗೆ? ಮಂತ್ ನಿಮಗೆ ಆಲ್ ದಿ ಬೆಸ್ಟ್, ಬೇಗ ಮೊನೋ ಆಗಲಿ ನಿಮ್ಮದು. ಓಕೆ ಸರ್, ತುಂಬ ಥ್ಯಾಂಕ್ಸ್. ತಿಂಗಳ ಪೇಮೆಂಟ್ ನಿಮ್ಮ ಆಶೀರ್ವಾದ ಪ್ಲೀಸ್ ಸರ್. ಅನ್ನೋದು ಎಲ್ಲ ಬೇಡ, ಧನು ಅಂದರೆ ಅಷ್ಟೇ ಸಾಕು. ಹಾಗೆ ಹೇಳಿ ಹೇಳಿ ಅದಂದ್ರೆ ಏನು ಗೊತ್ತು ಸಾರ್ ಅಂತ ಹೇಳೋದು, ನೀವು ನಿಮ್ಮದು ಚಾನೆಲ್ ಫುಲ್ಲು ಮೇಲಿದ್ದೀರ ನಮಗಿಂತ. ಅದು ನಾವು ಹಾಗೆ ಹೇಳ್ಬೇಕು ನಿಮಗೆ, ನೀವು ನಮಗೆ ಸಾರ್. ಮರ್ಯಾದೆ ಕೊಟ್ಟು ಮಾತಾಡೋ ಅಭ್ಯಾಸ ನಮ್ಮದು. ಏನಿದ್ರು ಯೂಟ್ಯೂಬಲ್ಲಿ ನೀವು ಮೇಲಿದ್ದೀರಿ, ನಾವು ಕೆಳಗಿರೋದು. ನಮಗೆ ನೀವು ಹೇಳಬೇಕಾಗಿ ನಿಮ್ಮ ಆಶೀರ್ವಾದ. ಅಯ್ಯೋ, ನನ್ನ ಆಶೀರ್ವಾದ ಬೇಡ, ದೇವರ ಆಶೀರ್ವಾದ ಇರಲಿ. ದೇವರ ಆಶೀರ್ವಾದ ಬೇಕು, ನಿಮ್ಮ ಆಶೀರ್ವಾದ ಬೇಕು, ಎಲ್ಲರ ಆಶೀರ್ವಾದ ಬೇಕು. ಯಾರ ಮೇಲೆಲ್ಲ ಯಾರು ಕೆಳಗಿಲ್ಲ ಅಂತೆ. ಯೂಟ್ಯೂಬಲ್ಲಿ ನೀವು ಮೇಲಿದ್ದೀರಲ್ಲ ಹಾಗೆ. ಇನ್ನು ಕೂಡ ನೀವು ಒಳ್ಳೆ ಒಳ್ಳೆ ವಿಡಿಯೋ ಹಾಕಿ ಮೇಲೆ ಮೇಲೆ ಹೋಗ್ತಾ ಇರಿ. ಓಕೆ ಬ್ರೋ. ಎಲ್ಲರೂ ಒಂದೇ. ಹೌದು, ಎಲ್ಲರೂ ಒಂದೇ. ನಿಮಗೆ ಮಂತ್ ಪೇಮೆಂಟ್ ಬರ್ತಾ ಉಂಟಾ ಸರ್?
ಕೂಡ ಸಾರವಂಡ ಕೂಡ ಸಾರವಂಡ ಕಡೆಗೇನು ಬೇರೆ. ಅಯ್ಯೋ ದೇವ നല്ലിനൊക്കെ പോയരാ അത് കാത്ത് കാത്ത് ನಳಿನಕ್ಕ ಬಿಸಿಯಾ ಫಸ್ಟ್ ಟೈಮ್ ಲೈವ್ ಜಾಯಿನ್ ಆಗಿದ್ದು ಖುಷಿ ಆಯಿತು. ನೀವು ಬೇರೆ ಲೈವ್ಗೆ ನಮ್ದ್ರಲ್ಲಿ ಫಸ್ಟಿಗೆ ಬಂದಿದ್ದು ಹೌದು. ನಿಮ್ಮನ್ನು ನೋಡಿದ್ದೇನೆ ಯಾರ ಲೈವ್ ಅಲ್ಲಿ ಅಂತ, ಹರಿಣಿ ಅಕ್ಕ ಲೈವ್ ಅಲ್ಯ ಮಲ್ಲ ನಮ್ದು ಇವರಿದ್ರಿ ಮನ್ಫಿಶ್ ಫಾರ್ಮ್ ಅವರ ಲೈವ್ ಅಲ್ಲಿ ಏನೋ ನೋಡಿದ್ದೇನೆ ನಿಮ್ಮನ್ನು. ಕೆಲವೊಂದನ್ನು ಲೈವ್ನಲ್ಲಿ ಹೇಳೋಕ್ಕಾಗಿಲ್ಲ ಬ್ರದರ್. ಅದೌದು ಹೌದು ಹೌದು. ಮಹೇಶ್ ಬ್ರದರ್ ಲೈವ್ ಹೌದೌದೌದು ಮಹೇಶ್ ಬ್ರದರ್ ಲೈವ್ ನಲ್ಲಿ ನೀವು ಸಿಕ್ಕಿದ್ದೀರಿ. ತುಂಬಾ ಕಾಮಿಡಿ ಅಲ್ವಾ ಅವರು ಎಂತ ಲೈವ್ ಅವರು ದಿನಕ್ಕೆ 5-6 ಲೈವ್ ಮಾಡ್ತಾರೆ ಈಗ. ಲೈವ್ ಅವರದು ವಿಡಿಯೋ ಫುಲ್ಲು ಲೈವೇ ಅವ್ರದ್ದು ಈಗ. ಫ್ರೀ ಇಲ್ಲ ಅಂತ ಈಗ 7 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಬೆಳಿಗ್ಗೆ ಬೇಗ ಸ್ಟಾರ್ಟ್ ಮಾಡ್ತಾರೆ, ರಾತ್ರಿವರೆಗೆ ಮಾಡ್ತಾನ ಇರ್ತಾರೆ ಅವರು. 11 ಗಂಟೆ ರಾತ್ರಿ ತನಕ ಲವ್ವೇ ಮಾಡುದು ಅವರೀಗ ಫುಲ್ಲು ಲೈವ್. ಅರೆ ಗೊತ್ತನ್ನ ತಿಳ್ತಿರ್ತಂಜಲ ಕಾವೇರಿಯಾ ಫುಲ್ಲು ಲವ್ ಮಾಡ್ತಾರೆ ಈಗ ಮಹೇಶ್ ಬ್ರದರ್. ಅಮ್ಮ ಅಯ್ಯೋ ದೇವ ತಿಳ್ಕಿ ಬರಂದಾಗಲಿ ಅರ್ಥ ಲೋ ಮೂಡ್ನಲ್ಲಿ ಇದ್ದಾರೆ ಮಹೇಶ್ ಅವರು. ಹೌದು ಅವರು ಫುಲ್ಲು ಮೂಡಲ್ಲಿದ್ದಾರೆ. ಭಯಂಕರ ತಂದ್ರಿ ಬಂಗಾರಂದಲ್ಲೇ ಮಾರಿತ್ತೆ ಪರ್ಮೊಂದುಲ್ಲೇರಿ ಯಾರು ಈಗ ಫುಲ್ ಎಲ್ಲ ಯೂಟ್ಯೂಬ್ನ ಚಾನೆಲ್ ಅವ್ರು ಫುಲ್ ಲೈವ್ ಮಾರು ಎಷ್ಟು ಜನ ಮಾಡ್ತಾ ಇರ್ತಾರೆ. ವಿಡಿಯೋಸ್ ಕಡಿಮೆ ಅವ್ರದ್ದು ವಿಡಿಯೋ ನೋಡಿದಾಗ ವಾಚ್ ಅವರ್ ಕಡಿಮೆ ತೋರಿಸ್ತಾ ಇರ್ತದೆ, ವ್ಯೂಸ್ ಕಡಿಮೆ ಇರ್ತದಲ್ಲ ಹಾಗೆ ಎಲ್ಲ ಮಾಡ್ತಾರೆ ಅವರು. ಎಂತ ಒಬ್ಬೊಬ್ರು ಯಾರಲ್ಲಿ ನಳಿನಿ ಅಕ್ಕ ದೂರ ಪೋಯಾರಿ. ಅರೆ ಬ್ಲೂ ಗುರ್ಜಾರ ಬೇಜಾರ ಪೋಯರ ಅಂದ್ರೆ ಏ ಮಕ್ಕಳು ಒಂಜಿ ಮೆಸೇಜ್ ಪಡ್ದು ಪೋಯರಾರು ಗುಡ್ ಮಾರ್ನಿಂಗ್ ಪಂಡೆ ರೋಡೆ ಪೋಯರು ನಿಜಾರು. ಲೈವ್ ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಬ್ರದರ್ ಅಂತ ಹೇಳ್ತಿದ್ದಾರೆ. ಓಕೆ ಅದು ಹೌದು. ಒಳ್ಳೊಳ್ಳೆ ವಿಡಿಯೋ ಮಾಡಿದರೆ ಅದರಲ್ಲೇ ಮೇಲೆ ಬರ್ಬೋದು. ಕೆಲವು ಮಂದಿಗೆ ಹೊರಗಡೆ ಹೋದರೆ ವಿಡಿಯೋ ಅದು ಇಷ್ಟ ಆಗ್ತದೆ, ಕೆಲವರು ಮನೇಲಿ ಮಾಡಿದ ಐಟಮ್ ನೋಡ್ತೀವಿ ಇಷ್ಟ ಆಗ್ತದೆ ವಿಡಿಯೋ. ಒಬ್ಬೊಬ್ಬರಿಗೆ ಇಲ್ಲ ಹಾಗೆಲ್ಲ ಬ್ರದರ್ ಹೇಳಿದ್ದು ಲೈವ್ನ ಅಂದರೆ ಎಲ್ಲರೂ ಮಾಡ್ತಿದ್ದಾರಲ್ಲ ಹಾಗೆ ಅಂತ ಮಾಡುವ, ಏನು ಗೊತ್ತಾಗ ನೋಡುವ ಅಂತ ಮಾಡಿದ್ದು ನಾವು. ಎಷ್ಟು ಕಲಿತಾಗೆ ಆಗ್ತದಲ್ಲ ಅಂತ. ಅದೇ ನನಗೆ ಬ್ಲೂ ಕೊಡಲಿಕ್ಕೆ ಕೂಡ ಗೊತ್ತಿಲ್ಲ. ನಿನ್ನೆ ಯಾರು ಕೇಳಿದರು ಬ್ಲೂ ಕೊಡಿ ನಾನು ಎಲ್ಲಿ ಹುಡುಕುದು ಎಲ್ಲಿ ಬ್ಲೂ ಸಿಗ್ತದೆ ಅಂತ. ಮತ್ತೆ ಹರಿಣಕ್ಕನ ಹತ್ರ ಕೇಳಿದ್ದೇನೆ, ಆಗ ಹೇಳಿದರು ಹೀಗೆ ಹೇಗೆ ಮಾಡಿ ಅಂತ. ಆಗ ಈಗ ನಿಮಗೆ ಅದೇ ಒಂದು ಕೊಟ್ಟೆ ಏನೋ ಬಂತು ಬ್ಲೂ. ಹಾಗೆ ಯೂಟ್ಯೂಬ್ನಲ್ಲಿ ಕಲಿಯೋದು ತುಂಬ ಇದೆ. ಅದೌದು ಬ್ರೋ, ತುಂಬ ಕಲೀಲಿಕ್ಕಿದೆ. ಎಷ್ಟು ಕಲಿದ್ರು ಕಲ್ತಾಗೆ ಆಗೋದಿಲ್ಲ. ಲೈವ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಎಷ್ಟು ಕಲೀಲಿಕ್ಕೆ ಗೊತ್ತಾಗೋದಿಲ್ಲ ಅದು ಏನು ಉಂಟು ಅಂತದೆ. ಟಿಪ್ಸ್ ಇಲ್ಲ ಪಂಡ ಟಿಪ್ಸ್ ಬಣ್ಣ ಕರೆಕ್ಟ್ ಪಲ್ಲೆ ಅಂದೆ ಅವೇ ಮಿಸ್ಟಿಗೆ ಅವು 4 ಎಂಗ್ಲಿ ಬಂದು ಗೊತ್ತಿತ್ತು. ನಾನು ಫಸ್ಟ್ ಯೂಟ್ಯೂಬ್ ಚಾನೆಲ್ ಅಪ್ಲೈ ಮಾಡೋಕ್ಕೆ ಗೊತ್ತಿರಲಿಲ್ಲ, ಯಾರಿಗೆ ಹೆಲ್ಪ್ ಕೇಳಿದ್ರು ಹೆಲ್ಪ್ ಮಾಡಿಲ್ಲ. ಅದೌದು ಮಾರೆ, ಈಗ ಹೆಲ್ಪ್ ಮಾಡೋದಿಲ್ಲ. ಆಮೇಲೆ ನಾನೇ ಹೇಗೋ ಮಾಡಿಕೊಂಡೆ. ಹೌದಾ, ತುಂಬ ಕಷ್ಟ ಮಾರೆ. ಯೂಟ್ಯೂಬ್ ಬಗ್ಗೆ ಯಾರು ಕೂಡ ಏನು ಹೇಳೋದಿಲ್ಲಲ್ಲ. ಟಿಪ್ಸ್ ಕೂಡ ಹಾಗೇನೆ, ಯೂಟ್ಯೂಬ್ ಬಗ್ಗೆ ಯಾರು ಕೂಡ ಹೇಳುದಿಲ್ಲ. ಆ ಚಾನಲ್ ಕ್ರಿಯೇಟ್ ಮಾಡಲಿಕ್ಕೆ ಕೂಡ ಒಮ್ಮೆ ಹೇಳ್ತಾರೆ, ನಮಗೆ ಅರ್ಥ ಕೂಡ ಆಗುದಿಲ್ಲ. ಪುನಃ ಪ್ರಯತ್ನ ಬಂದು ನಮ್ಗೆ ಕೂಡ ಆಗಿನೇ ಆದದ್ದು ಯೂಟ್ಯೂಬ್ ಓಪನ್ ಆಗಿದ್ದಾಗ.
ನಾನು ಕೂಡ ಯೂಟ್ಯೂಬ್ ಯಾಕೆ ಕೇಳಲಿಲ್ಲ ಯಾರ ಹತ್ರ, ನಾನು ಮಾಡಿದ್ದು ಓಪನ್ ಸ್ಟಾರ್ಟ್ ಮಾಡಿದ್ದು. ಅದರ ಬಗ್ಗೆ ಕೂಡ ಮತ್ತೆ ಯಾರು ಹೇಳುದಿಲ್ಲ, ಗೊತ್ತಾಯ್ತು. ಅದು ಹೇಗೆ ಮಾಡುದು, ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು, ಹೇಗೆ ವಿಡಿಯೋ ಹಾಕಬೇಕು, ಯಾವ ವಿಡಿಯೋಲ್ಲಿ. ಇವಾಗ ನನಗೆ ಗೊತ್ತಿರೋದು ಕೆಲವಾಗಿ ಹೇಳಿಕೊಡ್ತೀನಿ. ಓಕೆ ಬ್ರೋ. ಅದೌದು, ಅದು ನಿಮ್ಮ ಇದು ಒಂದು ಗುಣ, ಒಳ್ಳೆಯ ಸ್ವಭಾವ. ಇಲ್ಲಾದ್ರೆ ಯಾರು ಹೇಳ್ತಾರೆ, ಯಾರು ಹೇಳುದಿಲ್ಲ. ಒಳ್ಳೆಯವರು ಹೇಳ್ತಾರೆ, ಕೆಲವರು ಹೇಳುದಿಲ್ಲ, ಏನು ಹೇಳುದಿಲ್ಲ. ಅದೇ ಯಾವ ಕಂಟೆಂಟ್ ವಿಡಿಯೋ ಹಾಕಿದರೆ ಎಷ್ಟು ಮಂದಿ ಬರ್ತಾರೆ ನೋಡ್ತಾರೆ ಅಂತ ಗೊತ್ತಾಗ್ತದೆ ನಮಗೆ. ಅದರ ಬಗ್ಗೆ ಕೂಡ ಯಾರು ಹೇಳುದಿಲ್ಲ, ವಿಡಿಯೋ ಕೂಡ ಹಾಕುವುದಿಲ್ಲ. ಇದು ವಿಡಿಯೋ ಹಾಕಿ ಇದರಲ್ಲಿ ಬರ್ತಾರೆ ಅದರಲ್ಲಿ ಬರ್ತಾರೆ ಎಂದು. ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೆಯದು ಆಗೋಕ್ಕೆ ಅಂದರೆ ಹೇಳಿಕೊಡ್ತೀನಿ. ಓ ಥ್ಯಾಂಕ್ಸ್ ಬ್ರೋ. ಓಕೆ, ಥ್ಯಾಂಕ್ಸ್, ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಇನ್ಸ್ಟಾಗ್ರಾಮಲ್ಲಿ ಮಾಡ್ತೇನೆ ನಿಮಗೆ, ಹೇಳಿ ಮತ್ತೆ. ಮೆಸೇಜ್ ಮಾಡ್ತೀವಿ. ನಮ್ಮ ಇನ್ಸ್ಟಾಗ್ರಾಮ್ ಇತ್ತು, ಅದನ್ನು ಡಿಲೀಟ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್. ಪುನಃ ಕ್ರಿಯೇಟ್ ಮಾಡ್ತೀವಿ ನಾವು. ಹಾಂ, ಓಕೆ ಧನು ಬ್ರದರ್, ಕೆಲಸ ಇದ್ದರೆ ಮಾಡ್ಕೊಳ್ಳಿ, ನೆಕ್ಸ್ಟ್ ಟೈಮ್ ಸಿಗ್ತೀನಿ. ಓಕೆ ಬಾಯ್, ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಲೈವಿಗೆ ಜಾಯಿನ್ ಆದದ್ದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಬ್ರದರ್. ವಿಡಿಯೋ ಎಲ್ಲ ನೋಡ್ತೇವೆ ನಿಮ್ಮದು ಕೂಡ, ನೀವು ಕೂಡ ವಿಡಿಯೋ ನೋಡಿ, ನಿಮ್ಮದು ಕೂಡ ನೋಡ್ತೇವೆ. ಆಲ್ ದಿ ಬೆಸ್ಟ್ ಅಂತ ಹೇಳ್ತಿದ್ದಾರೆ ಟ್ರೋಪಿಯವರು. ತುಂಬ ತುಂಬ ಧನ್ಯವಾದಗಳು ನಿಮಗೆ. ಇನ್ನೊಮ್ಮೆ ಫ್ರೀ ಇದ್ದರೆ ಯಾವಾಗಾದರೂ ಬನ್ನಿ. ಓಕೆ ಓಕೆ ಬ್ರೋ, ಬಾಯ್ ಬ್ರೋ, ನಿಮಗೂ ಕೂಡ ಒಳ್ಳೆಯದಾಗಲಿ.